ಜನವರಿ 27 ಮತ್ತು 28ರಂದು ಪುತ್ತೂರು ಪುರಭವನದಲ್ಲಿ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ ಸುಳ್ಯ ಪುತ್ತೂರು ಕಡಪ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ನಿಗದಿ ಪ್ರಕ್ರಿಯೆ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕಿನಲ್ಲಿ 46 ಗ್ರಾಮ ಹಾಗೂ ಸುಳ್ಯದ 22 ಪಂಚಾಯತ್ಗಳ ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆದಿದ್ದು, ಪುತ್ತೂರು ಹಾಗೂ ಕಡಬ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ. ಜನವರಿ 18ರಿಂದ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆಗಳಿಗೆ 30 ತಿಂಗಳ ಮೊದಲನೇ ಅವಧಿಗೆ ಮೀಸಲಾತಿಯಲ್ಲಿ ನಿಗದಿಪಡಿಸುವ ಕಾರ್ಯ ವಿವಿಧ ಸ್ಥಳಗಳಲ್ಲಿ ಆರಂಭಗೊಂಡಿದ್ದು, ಜನವರಿ 28ರ ತನಕ ನಡೆಯಲಿದೆ.